ಹೊಸದಾಗಿ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ ಅಮ್ಮ ನ್ಯಾಚುರಲ್ ಹೇರ್ ಶಾಂಪೂ. ನಮ್ಮನ ಫೋನ್ ಅಲ್ಲ, ಇವನದೇ ಕೇಸಲ್ಲಿ ಉಂಟು. ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಉಂಟು ಅವನದ್ದೇ. ವಾಪಸ್ ನಾವು ಬೇರೆಯವರಿಗೆ ಹೇಳ್ತಾರಲ್ಲ, ತಾಕತ್ತಿದ್ರೆ ಅವನು ಕೇಸ್ ಕೊಡಲಿ, ಮತ್ತೆ ನೋಡ್ಕೊಳ್ತಾರೆ. ನಾನು ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಗುಟ್ಟಿಕೊಂಡು ನೋಡ್ತಾನೆ ಹಾಗೆ. ಸೊ ಅವನೆಂತ ಒಪ್ಕೊಂಡ, ಅವನೇ ಕಾಲ್ ಮಾಡುವ ಮೂಲಕ ಅವನೆಂತ ಒಪ್ಕೊಂಡ. ಸೊ ನೋಡಿ, ಇದು ನಮ್ಮ ಶ್ಯಾಂಪು. ಈಗ ನೋಡಿ, ನೋಡಿದ್ರಾ? ನೋಡಿ ಚೆನ್ನಾಗಿ ಬರ್ತಾ ಉಂಟು, ಶೈನ್ ಇದೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಪೊಳಲಿಗೆ ಹೋಗಿ ಬಂದದಷ್ಟೇ, ಹೋಗುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಮತ್ತೋಯ್ತು. ಸೊ ಹಾಗಾಗಿ ಈಗ ಬಂದ ನಂತರ ಫೇಸ್ ಕೊಡ್ತಾ ಇದ್ದೇನೆ. ಏನಕ್ಕೆ ಹೋಗಿ ಅಂತ ಹೇಳಿದ್ರೆ, ಇವತ್ತು ನನ್ನ ತಮ್ಮನ ಹುಟ್ಟಿದ ದಿನ, 26ನೇ ವರ್ಷದ್ದು. ಅವನಿಲ್ಲ ಆದರೂ ಕೂಡ ಅದೊಂದು ಮೆಮೊರೀಸ್. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದು, ಆ್ಯಂಡ್ ಇವತ್ತೊಂದು ಹೊಸ ಪ್ರಾಡಕ್ಟ್ ಕೂಡ ಲಾಂಚ್ ಮಾಡ್ತಾ ಇದ್ದೇವೆ. ಅದು ಏನು ಎತ್ತ ಅಂತ ನೀವು ಇವತ್ತಿನ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ. ಮತ್ತು ಅದಕ್ಕಿಂತ ಮುಂಚೆ ನಾನು ಪೊಳಲಿಗೆ ಹೋಗೋಕೆ ಒಂದಷ್ಟು ವೀಡಿಯೋಸ್ ಮಾಡಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾಸ್ ವರ್ಲ್ಡ್ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ರತಿ ಸಲ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಹೇಳ್ತೇನೆ ನಾನು, ನಮ್ಮ ಅಮ್ಮನೇ ಮನೆಯಲ್ಲಿ ತಯಾರಿಸುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ, ಬೇಕು ಅಂತ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ. ಹಾಗೆಯೇ ಹೊಸದಾಗಿ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ ಅಮ್ಮ ನ್ಯಾಚುರಲ್ ಹೇರ್ ಶಾಂಪೂ. ಸೊ ತುಂಬ ಜನರ ರಿಕ್ವೆಸ್ಟೆಡ್ ಪ್ರಾಡಕ್ಟ್ ಇದು. ನಮಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಶಾಂಪೂ ಅಂತ ಹೇಳಿದಕ್ಕೋಸ್ಕರ ತುಂಬ ದಿನಗಳ ಪ್ರಯತ್ನಗಳ ಬಳಿಕ ಫೈನಲಿ ಇವತ್ತು ಲಾಂಚ್ ಮಾಡಿದ್ದೇವೆ. ಆಲ್ರೆಡಿ ಸೇಲ್ ಎಲ್ಲ ನನಗೆ ಎಷ್ಟು ಒಂದು 20 ಬಾಟಲ್ ಇತ್ತು. 3 ಬಾಟಲ್ ಆಲ್ರೆಡಿ ಬುಕ್ ಮಾಡಿದ್ರು, ಅವರಿಗೆ ಕಳಿಸಿದ್ದೆ. 17 ಬಾಟಲ್ ಸೋಲ್ಡ್ ಔಟ್ ಆಗಿದೆ. ಸೊ ಇನ್ನು ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ಇದರ MRP ಬಂದುಬಿಟ್ಟು 100 mlಗೆ 79 ರೂಪೀಸ್. ಒಂದು ವೇಳೆ ನೀವು 200 ml ಆಯಿಲನ್ನು ಪರ್ಚೇಸ್ ಮಾಡಿದ್ದು ಅಂತ ಹೇಳಿದರೆ ನಿಮಗೆ ಜಸ್ಟ್ 50 ರೂಪೀಸಿಗೆ ಈ ಒಂದು ಹೇರ್ ಶಾಂಪು ಸಿಗ್ತಾ ಇದೆ. ಓಕೆನಾ? ಸೊ ಅದು ಶ್ಯಾಂಪು ಹೇಗಿದೆ ಮತ್ತು ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಜಸ್ಟ್ ಒಂದು ಪೋಸ್ಟರ್ ಹಾಕ್ತೇನೆ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೇನು, ಈಗ ಒಂದು 3 ದಿವಸದ ನಂತರ ಮತ್ತೆ ರೀಸ್ಟಾಕ್ ಆಗುತ್ತೆ. ಪ್ರಿಪೇರ್ ಮಾಡ್ತಿದ್ದೇವೆ ಅಷ್ಟೇ. ಸೊ ನನಗೆ ರಿಸಲ್ಟ್ ಇದ್ದ ಕಾರಣ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಎಂತ ಹೇಳ್ತಾರೆ, ಫ್ರೇಗ್ರೆನ್ಸ್ ಇಲ್ಲ. ಫ್ರೇಗ್ರೆನ್ಸ್ ಇದ್ದರೆ ಕೆಮಿಕಲ್ ಆ್ಯಡ್ ಆದಾಗೆ. ಸೊ ಫ್ರೇಗ್ರೆನ್ಸ್, ಯಾವುದೇ ರೀತಿಯ ಫ್ರೇಗ್ರೆನ್ಸ್ ಇಲ್ಲ ಮತ್ತು ಕೆಮಿಕಲ್ ಇಲ್ಲ. 100% ನ್ಯಾಚುರಲ್ ಆಗಿ ಪ್ರಾಡಕ್ಟನ್ನು ತಯಾರು ಮಾಡಿದ್ದೇವೆ. ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಮ್ಮ ಮಾಡೋದು, ಅಮ್ಮ ನ್ಯಾಚುರಲ್ ಹೇರ್ ಶಾಂಪೂ ನಾನು ಪ್ರಿಪೇರ್ ಮಾಡಿರೋದು, ಮೇಕ್ ಮಾಡಿರೋದು. ಸೊ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಫೈನಲಿ ನಮ್ಮ ಅಮ್ಮ ನ್ಯಾಚುರಲ್ ಹೇರ್ ಶಾಂಪೂ ರೆಡಿಯಾಗಿದೆ. ಸೊ ಜಸ್ಟ್ ಒಂದು ಸ್ಯಾಂಪಲ್ಗೆ ಲೇಬಲ್ ಮಾಡಿರೋದು, ಇನ್ನು ಬೇರೆ ಮಾಡಿಸ್ಬೇಕಷ್ಟೇ. ಇಲ್ಲಿ ಹೇರ್ ಆಯಿಲ್ ಕೂಡ ಇದೆ, 100 ml ಆ್ಯಂಡ್ 200 ml. ಸೊ ಎಲ್ಲವನ್ನು ಕೂಡ ಇಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಈಗ ಆಲ್ರೆಡಿ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಸೊ ನೆಕ್ಸ್ಟ್ ಮಂಡೇಯಿಂದ ನಿಮಗೆ ಮತ್ತೆ ಅವೈಲೇಬಲ್ ಇದೆ. ಆನಂತರ ನಾವು ಪೊಳಲಿ ದೇವಸ್ಥಾನಕ್ಕೆ ಹೊರಟ್ವಿ, ತಮ್ಮನ ಲೆಕ್ಕದಲ್ಲಿ ಪೂಜೆ ಮಾಡಿಸುವ ಅಂತಂತೆ. ಅವನು ತೀರಿ 2-3 ವರ್ಷ ಆಗಿದೆ. ಅವನ ಹುಟ್ಟಿದ ದಿವಸ ಅಂತ ಹೇಳ್ಕೊಂಡು ನಾವಿವತ್ತು ಪೊಳಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನನ್ನ ತಮ್ಮನ ಫ್ರೆಂಡ್ನ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ನಾವು ಪೊಳಲಿ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ನಾವು ಹೋಗದೆ. ಈಗ ತುಂಬ ದಿನಗಳ ಬಳಿಕ ಸಂಜು ಕೂಡ ಬಂದ ನಮ್ಮ ಜೊತೆಗೆ. ಸೊ ಎಲ್ಲರೂ ಕೂಡ ಒಟ್ಟಿಗೆ ನಾವು ಹೋದ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬಂದಿರೋದು. ಜಸ್ಟ್ ವಾಚ್. live video परिचय फाइनली पೊಳಲಿ ದೇವಸ್ಥಾನ.
ನಾವು ಟೆಂಪಲಿಂದ ಬೇಗ ಬಂದಿರೋದ್ರಿಂದ ನಾವು ಕಲ್ಲಡ್ಕದಲ್ಲಿ ಕಡಲ್ ಅನ್ನುವಂಥ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಚೆನ್ನಾಗಿತ್ತು ಫುಡ್. ಸೊ ತುಂಬ ಇಷ್ಟ ಆಯಿತು ಅಲ್ಲಿನ ಫುಡ್, ಟೇಸ್ಟಿ ಆಗಿತ್ತು. ಈಗ ನಾನು ಹೇರ್ ಆಯಿಲ್ ಹಾಕ್ಬೇಕಷ್ಟೇ, ಪ್ಲಸ್ ಶಾಂಪು ಹಾಕಬೇಕಷ್ಟೇ. ಈಗ ಹೇರ್ ಹೇಗಿದೆ ಮತ್ತೆ ಹೇಗಾಗುತ್ತೆ ಜಸ್ಟ್ ನೋಡಿ. ಇವಳು ಸ್ವಲ್ಪ ಲೂಟಿ ಮಾಡ್ತಾಳೆ. ನಮಗೆ ಹಚ್ಕೊಳ್ಬೋದು, ಅವಳು ಬೇಕು ಅಂತ ಇಲ್ಲ. ಬಟ್ ಎಷ್ಟು ಮಸಾಜ್ ಮಾಡ್ತೀರಿ ಅಷ್ಟು ಹೇರ್ಗೆ ತುಂಬ ಬೆಸ್ಟ್. ಯಾಕಂತ ಹೇಳಿದ್ರೆ ಮಸಾಜ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ. ಸೊ ಆಗ ನಿಮಗೆ ಹೇರ್ಗೆ ಸಂಬಂಧಪಟ್ಟದ್ದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರುವುದಿಲ್ಲ. ನಮ್ಮನ ಫೋನ್ ಸಂಜು ಸಂಜು ಯಾವ ಪಾರ್ಲೆ ಆತಂದು ಎಣ್ಣೆ ಯಾವು ಮಸಾಜ್ ನೋಡಿ. ಆಯಿಲ್ ಫುಲ್ ಅರಿತಾ ಉಂಟು, ಅಷ್ಟು ಹಾಕಿದ್ದಾರೆ ಅಮ್ಮ. ಇದನ್ನ ಈ ಹೇರ್ ಆಯಿಲ್ ಅನ್ನ ಕೆಲವರು ಏಜ್ ಆದವರು ತಗೊಳ್ತಾರೆ. ಯಾಕೆ ಗೊತ್ತಾ? ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಬಾ ಮತ್ತೆ ಕೆಲವರೆಲ್ಲ ಹೇಳ್ತೀರಾ ಏನು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೇನೆ. ಡ್ಯಾಂಡ್ರಫ್ಗೆ ಆಗಿರ್ಬೋದು, ಹೇರ್ ಫಾಲ್ಗೆ ಆಗಿರ್ಬೋದು, ಮತ್ತು ಲಾಂಗ್ ಹೇರ್, ಶೈನಿ ಹೇರ್, ಬ್ಲ್ಯಾಕ್ ಹೇರ್ ಮೇಯ್ನ್ ಆಗಿ. ನಾನು ಬ್ಲ್ಯಾಕ್ ಹೇರ್ ಯಾಕೆ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಭೃಂಗರಾಜಿಂದ ನಿಮಗೆ ಬ್ಲ್ಯಾಕ್ ಹೇರ್ ಆಗುತ್ತೆ. ಓಕೆನಾ? ಸೊ ಅದು ತುಂಬ ಬೆನಿಫಿಟ್ ಇದೆ. ಮತ್ತು ಕೆಲವರಿಗೆಲ್ಲ ಡೌಟ್ ಇರ್ಬೋದು, ನ್ಯಾಚುರಲ್ ಶ್ಯಾಂಪು ಅಂತ ಹೇಳಿದಾಗ ಅದರಲ್ಲಿ ನೋರೆ ಬರೋದಿಲ್ಲ ಅಂತ. ಅಂದರೆ ನಾವು ನಾರ್ಮಲ್ ಬೇರೆ ಶ್ಯಾಂಪು ಹಾಕ್ತೇವಲ್ಲ ಅದೇ ಥರ ನೋರೆ ಬರ್ತದಾ, ಈ ಆಯಿಲ್ ಹಾಕಿದರೆ ಅದೆಲ್ಲ ಹೋಗುತ್ತಾ, ಆಯಿಲ್ ಇದು ಜಿಡ್ಡೆಲ್ಲ ಹೋಗುತ್ತಾ ಅಂತ. ಸೊ ನೋಡಿ, ಬೇಕಾದರೆ ನಾನು ಮತ್ತೆ ವಾಶ್ ಮಾಡಿ ತೋರಿಸ್ತೇನೆ, ಹೇರ್ ವಾಶ್ ಮಾಡಿ ತೋರಿಸ್ತೇನೆ. ನೀವೇ ನೋಡಿ ಹೇಗೆ ನೋರೆ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಶ್ಯಾಂಪು. ನಾನೇ ಮಾಡ್ತಿರೋದು ಹಾಗೆ ಅಂತ ಹೇಳ್ಕೊಳ್ಳೋದಲ್ಲ, ಬಟ್ 100% ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಎಲ್ಲವೂ ಕೂಡ ನಿಮಗೆ ಆರ್ಗ್ಯಾನಿಕ್. ನೊರೆಕಾಯಿ ಆಗಿರ್ಬೋದು. ನಾನು ನಿಮಗೆ ಜಸ್ಟ್ ಪೋಸ್ಟ್ ಹಾಕ್ತೇನೆ ನೋಡಿ, ಅದರಲ್ಲಿ ಉಂಟೆಲ್ಲ ಯಾವುದೆಲ್ಲ ಹಾಕ್ತೇವೆ ಅಂತ. ಅದು ಇಂಗ್ಲೀಷಲ್ಲಿದೆ, ಜಸ್ಟ್ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ. ನೊರೆಕಾಯಿ ಆಗಿರ್ಬೋದು, ಶೀಗೆಕಾಯಿ ಆಗಿರ್ಬೋದು, ಮತ್ತೇನು ಅಗಸೆ ಬೀಜದ್ದು, ಮತ್ತು ಇದು ಎಂಥ ಬಾದಾಮಿ ಬೂದ್ದು, ಮತ್ತೆಂತ ಕೆಲವಿದೆಲ್ಲ ಹಾಕಿದ್ದೇವೆ. ಬೆಟ್ಟದ ನೆಲ್ಲಿಕಾಯಿ, ಮತ್ತು ಭೃಂಗರಾಜ್, ಮತ್ತು ಶ್ಯಾಂಪಿಗೆ ಹೇಳ್ತಾ ಇರೋದು, ಹೇರ್ ಆಯಿಲ್ಗೆ ಬೇರೆ ಇದೆ. ಸೊ ಮತ್ತೆಂತ ಹಾಕ್ತೇವೆ, ವಿಟಮಿನ್ ಇ ಆ್ಯಡ್ ಮಾಡ್ತೇವೆ, ಮತ್ತು ಮೆಂತೆ ಕಾಳು, ಮತ್ತೇನು ನೊರೆಕಾಯಿ ಎಲ್ಲ ಹೇಳಿದೆ, ಮೆಂತೆ ಕಾಳು, ಮೆಂತೆ ಬೀಜ ಆಗಾಯ್ತಾ? ಮೆಂತೆ ಕಾಳು ಬಂತು. ಹಾಂ, ಮೆಂತೆ ಕಾಳು ಬೇಡ, ಮೆಂತೆ ಬೀಜ ಅಂದು, ಮೆಂತೆ ಸೀಡ್ಸ್. ಓಕೆ, ಮತ್ತೇನು ನನಗೆ ಅದು ನೆನಪರ್ತಿಲ್ಲ. ಟೋಟಲಾಗಿ 9 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದು ಶ್ಯಾಂಪನ್ನು ತಯಾರಿಸುವಂಥದ್ದು. ಬೇರೆ ಏನು ಅಂತ ನನಗೆ ನೆನಪರ್ತಿಲ್ಲ, ಜಸ್ಟ್ ಪೋಸ್ಟರ್ ನೋಡಿ ನಿಮಗೆ ಗೊತ್ತಾಗುತ್ತೆ. MRP ಬಂದುಬಿಟ್ಟು 79 ರುಪೀಸ್. ಇದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಈಗ ತುಂಬ ಕಡಿಮೆಗೆ ಸೇಲ್ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಅಂದರೆ ಡ್ಯಾಂಡ್ರಫ್ ಮತ್ತು ನಿಮಗೆ ಲಾಂಗ್ ಹೇರ್ಗೆ ಆಗಿರ್ಬೋದು, ಹೇರ್ ಫಾಲಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದೇ ಶ್ಯಾಂಪು ಯೂಸ್ ಮಾಡಿದರೆ ಆಯಿತು. ಡ್ಯಾಂಡ್ರಫ್ಗೆ ಅಂತ ಮಾಡಬೇಕು ಅಂತ ಇಲ್ಲ. ನಿಮಗೆ ಡ್ಯಾಂಡ್ರಫ್ಗೆ ಅಂತ ತಗೊಂಡ್ರೆ ನಿಮಗೆ ಹೇರ್ ಫಾಲ್ ಸಮಸ್ಯೆಗೆ ಕೂಡ ಆಗುತ್ತೆ, ಲಾಂಗ್ ಹೇರಿಗೆ ಕೂಡ ಆಗುತ್ತೆ. ಎಲ್ಲದಕ್ಕೂ ಬೆನಿಫಿಟ್ ಇರುವಂತಹ ಶ್ಯಾಂಪು. ಸೊ ಟೋಟಲ್ ಆಗಿ 9 to 10 ಇಂಗ್ರೀಡಿಯೆಂಟ್ಸನ್ನು ಹಾಕ್ತೇವೆ ನಾವು. ಏನು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಮತ್ತೆಂತ 100% ನ್ಯಾಚುರಲ್ ಮತ್ತು ಹ್ಯಾಂಡ್ಮೇಡ್. ಮೇಯ್ನಾಗಿ ಹ್ಯಾಂಡ್ಮೇಡ್, ಕೈಯಾರೆ ತಯಾರಿಸುವ, ಮಿಷಿನ್, ಯಾವುದೇ ರೀತಿಯ ಮಿಷಿನ್ ಯೂಸ್ ಮಾಡೋದಿಲ್ಲ, ಕೈಯಾರೆ ತಯಾರಿಸುವಂತಹ ಶ್ಯಾಂಪು ಇದು. ಇದು ನಾವು ಜಸ್ಟ್ ಒಂದು 2 days ತಗೊಳ್ತೇವೆ ಈ ಶ್ಯಾಂಪನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ. ದಾಸವಾಳ ಕೂಡ ಹಾಕ್ತೇವೆ ಆಯ್ತು. ಅದಕ್ಕೆ ದಾಸವಾಳ ತಲೆಗೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಬಿಳಿ ದಾಸವಾಳ ಆಗಿರ್ಬೋದು, ಮತ್ತು ಕೆಂಪು ದಾಸವಾಳ ಆಗಿರ್ಬೋದು, ಮತ್ತು ಇನ್ನು ಆದಷ್ಟು ಬೇಗದಲ್ಲಿ ಸೋಪ್ ಕೂಡ ತಯಾರಿಸ್ತೇವೆ.
ಹೋಮ್ ಮೇಡ್ ಆರ್ಗ್ಯಾನಿಕ್ ಸೋಪ್. ಸೊ ನೋಡುವ ಅದಕ್ಕೆ ಹೇಗೆ ಇರ್ತದೆ ಅಂತ. ನಾನು ಜಸ್ಟ್ ಫಸ್ಟ್ ನಾನು ಯೂಸ್ ಮಾಡೋದು, ಮತ್ತೆ ಮತ್ತೊಬ್ಬರಿಗೆ ಹೇಳುವಂಥದ್ದು. ನೋಡುವ, ಈಗ ಅಮ್ಮ ಆಯಿಲ್ ಎಲ್ಲ ಹಾಕಿದ್ದಾರೆ ನೋಡಿ. ಆಯಿಲ್ ಹಾಕಿದ್ದಾರೆ. ಆಯಿಲ್ ಹಾಕಿದ ನಂತರ ಇನ್ನು ನಾನು ಇದು ವಾಶ್ ಮಾಡಿ ತೋರಿಸ್ತೇನೆ. ಓಕೆ, ಇದು 2 ಗಂಟೆ ಆದರೂ ತಲೆಯಲ್ಲಿ ಇರಬೇಕು, ಇಲ್ಲದಿದ್ದರೆ ಅದರ ರಿಸಲ್ಟ್ ಇರೋದಿಲ್ಲ. ಹಾಗಾಗಿ ಬಾಯ್. ಮತ್ತು ನಾನು ಸ್ಟೇಟಸ್ ಎಲ್ಲ ಹಾಕಿದ್ದೆ ಇವತ್ತು ತಮ್ಮನ ಬರ್ಡೇ ಅಂತ. ತುಂಬ ಜನ ಹೇಳಿದರೆ ಅವನಿಗೆ ಏನಾಗಿದೆ ಅಂತ. ನಾನು ಪದೇ ಪದೇ ಹೇಳಿಕ್ಕೆ ಹೋಗೋದಿಲ್ಲ, ಅದರ ಬಗ್ಗೆ ವಿಡಿಯೋನೇ ಮಾಡಿ ಹಾಕಿದ್ದೇನೆ. ಒಂದು 2-3 ವಿಡಿಯೋ ಇದೆ ಅದರ ಬಗ್ಗೆ. ಸೊ ಅದನ್ನು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ. ಮತ್ತು ಹಾಂ, ಇದೊಂದು ವಿಚಾರ ಹೇಳಬೇಕು ಅಂತ ಇತ್ತು. ಇವತ್ತು ಅವನ ಬರ್ಡೇ ಆಗಿರೋದ್ರಿಂದ ನಾನು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ನನ್ನ ಅಮ್ಮ ಒಂದು ಇಂಟರ್ವ್ಯೂ ಕೊಟ್ಟಿದ್ದರು, ಯಾವುದು ಜೀವಿತನ ಚಾನಲ್ಗೆ. ಓಕೆ, ನಾನು ಜೀವಿತ ಸುದ್ದಿ.com ಅಲ್ಲಿ ವರ್ಕ್ ಮಾಡ್ತಾರಲ್ವ. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದರು. ಜೀವಿತ ಒಂದು ಕ್ವೆಶನ್ ಕೇಳಿದರು, ನಿಮ್ಮವರೇ ನಿಮ್ಮ ಮಗನ ಸಾವಿಗೆ ಕಾರಣ ಅಂತ ತುಂಬ ಕಡೆ ಹೇಳಿದ್ದೀರಾ, ಇದರ ಬಗ್ಗೆ ಏನು ಅಂತ. ಅದಕ್ಕೆ ಅವರು ಅಮ್ಮ ಆನ್ಸರ್ ಮಾಡಿದ್ದಾರೆ. ಹಾಗಾಗಿ ಆ ಕಾರಣಕರ್ತ ಯಾರಿದ್ದಾನೆ ಅವನಿಗೆ ನಾನು ಒಂದು ನೇಮ್ ಇರ್ತೇನೆ, ರಕ್ಕಸ್ ಅಂತ ಹೇಳ್ಬೋದು. ಸೊ ಅಂದರೆ ದೊಡ್ಡಮ್ಮನ ಮಗ ಆಗ್ತಾನೆ. ಅವನು ಹೇಳಿದ್ದ ಎಂತ ಡಿಸೆಂಬರಲ್ಲಿ ಅವರ ಮನೆಯಲ್ಲಿ ಸಾವಾಗುತ್ತೆ ಅಂತ. ಜನವರಿಯಲ್ಲಿ ನಮ್ಮ ಮನೇಲಿ ಸಾವು ಆಗಿದೆ, ಅದರ ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ. ಸೊ ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಜೀವಿತ ಕ್ವೆಶನ್ ಕೇಳಿದ್ದಾರೆ. ಅದಕ್ಕೆ ಜೀವಿತನಿಗೆ ಕಾಲ್ ಅಂತೆ. ನೀವು ಹೇಗೆ ಅದನ್ನೆಲ್ಲ ಕ್ವೆಶನ್ ಕೇಳ್ತೀರಾ, ನಮ್ಮನ್ನು ಎದುರೆದುರು ಕೂತ್ಕೊಂಡು ಕೇಳಿಸಿ, ನನ್ನನ್ನು ಇಂಟರ್ವ್ಯೂ ಮಾಡಿ ಅಂತೆ ಅವನು ಹೇಳೋದು. ಅವನನ್ನು ಇಂಟರ್ವ್ಯೂ ಮಾಡಬೇಕಂತೆ. ಸೊ ಈ ಥರ ಎಲ್ಲ ಹೇಳಿದ್ದಾನೆ. ಜೀವಿತನಿಗೆ ಬೈದಿದ್ದಾನೆ ಕಾಲ್ ಮಾಡಿ ಎಲ್ಲ. ನೀವು ಯಾವ ಇದನ್ನು ಇಟ್ಕೊಂಡು ನಾನು ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವು ಒಳಗಿರಬೇಕಾಗುತ್ತೆ ಹಾಗೆ ಹೇಗೆ ಅಂತ. ಅಲ್ಲ, ಇವನದೇ ಕೇಸಲ್ಲಿ ಉಂಟು, ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಉಂಟು ಅವನದ್ದೇ. ವಾಪಸ್ ನಾವು ಬೇರೆಯವರಿಗೆ ಹೇಳ್ತಾರಲ್ಲ, ತಾಕತ್ತಿದ್ರೆ ಅವನು ಕೇಸ್ ಕೊಡಲಿ, ಮತ್ತೆ ನೋಡ್ಕೊಳ್ತಾರೆ ನಾನು. ಸೊ ನಾನು ಇದನ್ನು ವಿಡಿಯೋದಲ್ಲಿ ಹೇಳುವಂಥ ವಿಚಾರ ಅಲ್ಲ, ಬಟ್ ಅದು ನಾನು ವಿಡಿಯೋ ಮಾಡಿ ಹಾಕಿರೋದ್ರಿಂದ ತಾನೇ ಬಂದಿರೋದು. ಸೊ ಹಾಗಾಗಿ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡುವ ಅಂತ ಅಷ್ಟೇ. ಇನ್ನು ಮುಂದೆ ಖಂಡಿತ ಬ್ಲಾಗ್ ಮಾಡ್ತಾನೆ ಗೊತ್ತು ನನಗೆ. ಇನ್ನು ಮುಂದೆ ಕಾಲ್ ಮಾಡೋದಾಗಿರ್ಬೋದು, ಇವರ ಹತ್ರ ಎಲ್ಲ ಹೇಳ್ಕೊಂಡು ಹೋಗೋದಾಗಿರ್ಬೋದು, ಕಂಡ್ರೆ ನೀನಲ್ಲ ಕಂಪ್ಲೇಂಟ್ ಕೊಡೋದು, ಫಸ್ಟ್ ನಾನು ಕಂಪ್ಲೇಂಟ್ ಕೊಡ್ತೇನೆ. ಹೌದು ಮಾರ್ರೆ, ಎಂತ ಗೊತ್ತುಂಟಾ, ಅದರಲ್ಲಿ ಎಲ್ಲೂ ಕೂಡ ಹೆಸರು ಹೇಳಿಲ್ಲ ನಾವು ವಿಡಿಯೋದಲ್ಲಿ. ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಕೊಟ್ಟಿಕೊಂಡು ನೋಡ್ತಾನೆ ಹಾಗೆ. ಸೊ ಅವನೆಂತ ಒಪ್ಕೊಂಡ, ಅವನೇ ಕಾಲ್ ಮಾಡುವ ಮೂಲಕ ಅವನೆಂತ ಒಪ್ಕೊಂಡ. ಸೊ ಜೀವಿತನಿಗೆ ಕಾಲ್ ಮಾಡಿ ನೀವು ಹೇಗೆ ಹೇಳ್ತೀರಾ ಹಾಗೆ ಹೇಗೆ ಅಂತ. ಹಾಗಾದ್ರೆ ಅವನೆಂತ ಒಪ್ಕೊಂಡ ಹಾಗೆ ಅಲ್ವಾ, ಇದಕ್ಕಿಂತ ಬೇರೆ ಬೇಕಾ? ಅಲ್ಲ, ಕರೆಕ್ಟ್ ಹೇಳಿದ್ದಾರೆ ಹಿರಿಯರು, ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಕೊಂಡು ನೋಡಿದ ಅಂತ. ಗಾದೆ ಮಾತು ಕರೆಕ್ಟ್ ಇದೆ. ನೋಡ, ಮತ್ತೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ಬಾಯ್. ಇದು ಆಯಿಲ್ ಹಾಕಿ ಇಷ್ಟಿದಾಗಿದೆ ಹೇರ್ ನೋಡಿ. ಸೊ ತುಂಬ ಜನರಿಗೆ ಈಗ ಶ್ಯಾಂಪೂ ಅಲ್ಲಿ ನೊರೆ ಬರುತ್ತಾ ಇಲ್ವಾ ಅಂತ ಡೌಟ್ ಇರ್ಬೋದು. ಸೊ ಅದಕ್ಕೋಸ್ಕರ ಈಗ ಇದನ್ನು ಹಾಕಿ ತೋರಿಸ್ತೇನೆ, ವಾಶ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂತ. ಸೊ ಇಲ್ಲಿ ನೀರು ಬೀಳ್ಬೋದು, ಸ್ವಲ್ಪ ಜಾಗ್ರತೆ ಬೇಕು ನೋಡಿ. ನೋಡಿ ತಗೊಂಡಿದ್ದಾನೆ. ಇನ್ನು ಹೀಗೆ ತೋರಿಸ್ತೇನೆ, ಮತ್ತೆ ಬೇರೆ ಶ್ಯಾಂಪು ಹಾಕಿದ್ದು ಅಂತ ಹೇಳಿದರೆ. ನೋಡ್ಬೋದು ನೊರೆ ಚೆನ್ನಾಗಿ ಬರ್ತಾ ಉಂಟು. ಇದೇ ಶ್ಯಾಂಪು ಬೇಕಾದರೆ ಇನ್ನೊಂದ್ಸಲ ವಾಶ್ ಮಾಡಿ ತೋರಿಸ್ತೇನೆ. ಇಲ್ಲಿ ತಣ್ಣೀರು ಆದಷ್ಟು ಉಂಟಲ್ವಾ, ನಾವೀಗ ತಣ್ಣೀರಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತೇವೋ ಅಷ್ಟು ಒಳ್ಳೆಯದು. ತಣ್ಣೀರು ಹಾಕಿದರೆ ತುಂಬ ಒಳ್ಳೆಯದು. ನೋಡಿ, ನಿಮಗೆ ತೋರಿಸ್ಲಿಲ್ಲಲ್ಲ, ನೋಡಿ ಇದು ನಮ್ಮ ಶ್ಯಾಂಪು. ಈಗ ನೋಡಿ, ನೋಡಿದ್ರಾ ನೊರೆ ಚೆನ್ನಾಗಿ ಬರ್ತಾ ಉಂಟು. ನೊರೆಕಾಯಿ ಎಷ್ಟು ಹಾಕ್ತೇವೆ ಅಷ್ಟು ನೊರೆ ಚೆನ್ನಾಗಿ ಬರುತ್ತೆ. ಇಲ್ಲೇ ಸ್ನಾನ ಮಾಡಿಕೊಂಡು ಕೂತ್ರೆ ಇಲ್ಲೆಲ್ಲ ಹೇಳ್ತಾರೆ, ಇವಳು ಇಂತ ಇಲ್ಲೇ ಸ್ನಾನ ಮಾಡ್ತಿದ್ದಾಳೆ ಅಂತ. ಈಗ ನನಗೆ
ಫುಲ್ ವಾಶ್ ಮಾಡಿ ನಾನು ತೋರಿಸ್ತೇನೆ, ಮತ್ತು ಆಫ್ಟರ್ ವಾಶ್ ಹೇರ್ ಹೇಗೆ ಬರ್ತದೆ ಅಂತ ನೀವೇ ನೋಡಿ. ಓಕೆನಾ? ಎಸ್, ಮತ್ತೆ ಸ್ವಲ್ಪ ಬಾಯ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಬುಕ್ ಮಾಡಿದ್ರಿ ಶ್ಯಾಂಪು, ಹೇರ್ ಆಯಿಲ್ ಎಲ್ಲ. ಸೊ ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡಿ ಜಸ್ಟ್ ಒಂದು ವೀಡಿಯೋ ಮಾಡುವ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ. ತುಂಬ ಜನ ಬುಕ್ ಮಾಡಿದರು. ಸೊ ಇಷ್ಟು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಯಾರೆಲ್ಲ ಬುಕ್ ಮಾಡಿದ್ದೀರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೇರ್ ವಾಶ್ ಆದ ನಂತರ ಇದು ಹೇರ್ ವಾಶ್ ಆದ ನಂತರ ಡ್ರೈ ಆಗಿದೆ ನೋಡಿ, ಎಷ್ಟು ಇದಾಗಿದೆ ನೋಡಿ, ಶೈನ್ ಇದೆ ನೋಡಿ. ಫೈನಲಿ ಊಟದ ಸಮಯ. ಫೈನಲಿ ಇವತ್ತಿನ ದಿನ ಹೀಗೆ ಇತ್ತು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಜಯ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್, ಬಾಯ್ ಒನ್ ಪ್ಲೇ, ಬಾಯ್ ಮಾಡಿರಾ, ಬಾಯ್.